ವೇಣೂರು ಗೋಳಿ ಅಂಗಡಿ ಪಟಾಕಿ ಸುಡುಮದ್ದು ಘಟಕದ ಸ್ಫೋಟ ಆಗಿ ಇವತ್ತಿಗೆ 3 ದಿನ, 3ನೇ ದಿನ. ಆದರೆ ಆ 3ನೇ ದಿನದಲ್ಲಿ ಇವತ್ತು ಮಂಜುಶ್ರೀ ಈ ನಿಲಯ ಏನಿದೆ, ವೆಂಕಪ್ಪ ಮತ್ತು ಕಮಲಮ್ಮ ವಾಸಿಸ್ತಿರುವಂಥ ಈ ನಿಲಯ ಸಂಪೂರ್ಣವಾಗಿ ನಾಶ ಆಗಿ 3 ದಿನ ಆಯ್ತು. ಆದರೆ ಇವರು ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಒಳಭಾಗ ಇದೆ ಅನ್ನುವಂಥದ್ದು ನಾವು ಈಗಾಗಲೇ 2 ಬಾರಿ ನಿಮಗೆ ತೋರಿಸಿದ್ದೀವಿ. ಆದರೆ ಇವತ್ತು ಕೂಡ 3ನೇ ದಿನವೂ ಕೂಡ ಯಾವುದೇ ಬದಲಾಗಲಿಲ್ಲ, ಯಾವುದೇ ರೀತಿಯಂಥ ಬದಲಾವಣೆಗಳು ಇಲ್ಲ ಆಗಲಿಲ್ಲ. ಆದರೆ ಇಲ್ಲಿ ವೆಂಕಪ್ಪ ಮತ್ತು ಕಮಲಮ್ಮ ಅದೇ ರೀತಿಯಾಗಿ ಬದುಕ್ತಾ ಇದ್ದಾರೆ, ಅದೇ ರೀತಿಯಾಗಿ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರನ್ನು ಶಿಫ್ಟ್ ಮಾಡುವ ಅನ್ನುವಂತಹ ಲೆಕ್ಕಾಚಾರಗಳಿತ್ತು, ಆದರೆ ಅವ್ರು ಶಿಫ್ಟ್ ಆಗಲಿಕ್ಕೆ ಕೇಳಲಿಲ್ಲ. ಆದ್ರಿಂದ ಯಾಕೆಂತ ನಾವು ಸತ್ರು ಕೂಡ ಇಲ್ಲೇ ಅನ್ನುವಂತಹ ಮಾತುಗಳನ್ನ ವೆಂಕಪ್ಪ ಅವರು ಹೇಳಿದ್ರು ಈ ಹಿಂದೆ. ಆದ್ರಿಂದ ಇಲ್ಲೇ ಇದ್ದಾರೆ. ಜೊತೆಗೆ ಈ ಒಂದು ಜೀವನದ ಬಗ್ಗೆ ಈಗ 3 ದಿನ ಇಲ್ಲಿ ಬಹಳಷ್ಟು ಇಬ್ಬನಿ ಬೀಳುವಂಥದ್ದು ಇರ್ಬೋದು, ಚಳಿ ಇದೆ, ಜೊತೆಗೆ ಮಾಡೆಲ್ಲ ಓಪನ್ ಆಗಿದೆ, ಸಂಪೂರ್ಣವಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವರು ನಂಬಿರುವಂತಹದ್ದು ದೇವರನ್ನ ನಂಬಿಕೊಂಡು ಇಲ್ಲೇ ಇದ್ದೀವಿ ಅನ್ನುವಂತಹದನ್ನ ಬಹಳಷ್ಟು ಜನ ಸ್ಥಳೀಯರಲ್ಲೂ ಕೂಡ ಮಾತನಾಡಿದ್ರು. ಈಗ ನಮ್ಮ ಜೊತೆಗೆ ವೆಂಕಪ್ಪ ಅವರಿದ್ದಾರೆ. ವೆಂಕಪ್ಪ ನಮಸ್ತೆ. ನಮಸ್ತೆ. ಈಗ 3 ದಿನ ಆಯ್ತು. ಹೌದು, ಭಾನುವಾರ ಶುರುವಾಗಿದೆ, ನಿನ್ನೆ ಸೋಮವಾರ, ಇವತ್ತು ಮಂಗಳವಾರ. ಇಷ್ಟವರೆಗೆ ಏನಾಗಿಲ್ಲ. ಬೇರೆ ಕಟಿಯಲು ನಳಿನ್ ಕುಮಾರ್ ಅವರು MP ಬಂದಿದ್ದಾರೆ. ಅವರು ರಾತ್ರಿ ಬಂದು ಎಲ್ಲ ಹೇಳಿದ್ದಾರೆ, ಭಾನುವಾರ ರಾತ್ರಿ ಬಂದು ಹೇಳಿದ್ದಾರೆ, ನಿಮ್ಗೆ ಏನು ಹೇಳಿದ್ರೆ 2 ದಿವಸ ತಡ ಆದ್ರೇನು ನಿಮಗೆ ಮನೆ ಟಾರಿಸ್ ಮಾಡಿಕೊಡ್ತೇನೆ ಅಂತ ಅವರು ಪಾಸ ಕೊಟ್ಟು ಹೋಗಿದ್ದಾರೆ. ನಾವು ಬಡವರು, ದುಡ್ಡು ತಿನ್ನೋರು. ನನಗೆ ಒಂದು ಆಸೆ ಅಲ್ಲ, ಅವ್ರು ದೊಡ್ಡವರೆಲ್ಲ ಮಿನಿಸ್ಟ್ರವರು ಆಗ ಎಲ್ಲ ಹೇಳುವಾಗ ನಮ್ಮದು ಈಗ ಸೀಟ್ ಇದ್ದಲ್ಲ, ನಮಗೆಲ್ಲ ಸ್ಲ್ಯಾಬುದು ಮನೆ ಆಗ್ತದೆ ಅಂತ ಒಂದು ಆಸೆ. ಇಷ್ಟುವರೆಗೆ ಯಾರು ಬಂದಿಲ್ಲ. ಇಷ್ಟುವರೆಗೆ ಯಾರು ಬಂದಿಲ್ಲ. ಈಗ ನೀವು ಊಟಕ್ಕೆ ಮತ್ತು ರಾತ್ರಿ ಇಲ್ಲೇ ಮಲಗುದು ಯಾಕೆ? ನಿಮ್ಮ ಇಲ್ಲಿ ಸಂಬಂಧಿಕರು ಇಲ್ವಾ ಅಥವಾ ಎಲ್ಲಗಾದ್ರೂ ಸ್ಥಳಾಂತರ? ಇಲ್ಲಿ ನೆರೆಗರೆ ನಮ್ಮ ಸಂಬಂಧರು ಅದು ಬೇರೆ ಕಡೆ. ನಮ್ಮ ಹರಜಾತಿ ಪಿರಜಾತಿ ಎಲ್ಲ ಇಲ್ಲಿ ಇದ್ದಾರೆ, ಮನೆ ಹತ್ರನೇ ಇದ್ದಾರೆ. ಆದರೆ ಎಲ್ಲರೂ ಕರೀತಾರೆ. ನಾನು ಇಲ್ಲಿ ನಾನು ಸಾಯಬೇಕಾದ್ರೂ ಮೊನ್ನೆ ಭಾನುವಾರ ಸಾಯಲಿಲ್ಲ. ನಮಗೆ ಔಷಧ ಉಂಟು, ಮನುಷ್ಯ ಔಷಧ ಕೊಟ್ಟಿದ್ದಲ್ಲ, ದೇವರು ಪರಮಾತ್ಮ ಕೊಟ್ಟಿದ್ದು. ಆ ಪರಮಾತ್ಮನೇ ನಮ್ಮ ಔಷಧವನ್ನು ಕೊಡಬೇಕು. ನಾನು ಸತ್ರನೆಲ್ಲೂ ಉಳಿದ್ರು ಇಲ್ಲಿ. ಆನೆ ಇಷ್ಟು ಜನ ಶಾಸಕರು ಅವರು ಇವರು ರಾಜಕೀಯ ಉಂಟಲ್ಲ, ಇದು ಯಾಕೆ ನಮಗೆ? ಕೇವಲ ಒಂದು ಚುನಾವಣೆಗೆ ಮಾತ್ರ. ನೀನು 2 ತಿಂಗಳು ಉಂಟು ಓಟ್ ಚುನಾವಣೆಗೆ, ಆವಾಗ ಬರ್ತಾರೆ ಎಲ್ಲ ಅಕ್ಕ ಅಣ್ಣ ತಮ್ಮ ಇಲ್ಲ, ಬನ್ನಿ ನಮಗೆ ಒಂದು ಕುರ್ಚಿ ಕೊಡಿ, ಕೂತುಕೊಳ್ಳಿಕ್ಕೆ. ಕುರ್ಚಿ ಕೊಡುವಾಗ ನೀವು ನಮಗೆ ತಂದೆ. ಅವರಿಗೆ ಕುರ್ಚಿಗಳಲ್ಲಿ ಹೋಗಿ ಕೂತುಕೊಳ್ಳ ಮೇಲೆ ನೀವು ನಮ್ಮ ಮಗ. MLA ಆಗಲಿ, ಶಾಸಕರಾಗಲಿ, ಮಿನಿಸ್ಟರ್ಗಳಾಗಲಿ, ಯಾವ ಬೇಕಾದ್ರೆ ಆಗಲಿ, ನಮ್ಗೇನು ಹೆದರಿಕೆ. ನಮ್ಗೆ ಈಗ ನೀವು ಇಬ್ರು ವಯಸ್ಸಾಗಿದೆ, ಚಳಿ ಜೋರಿದೆ, ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತದೆ. ಹೀಗೆ ಇಲ್ಲೇ ಇರುವುದಕ್ಕಿಂತ ಬೇರೆ ಕಡೆ ಹೋಗ್ಬೋದಿತ್ತಲ್ಲ. ಅದು ಅಷ್ಟೇ. ನೀವು ಅಧಿಕಾರಿಗಳು ಹೇಳೋದು ಸರಿ. ನಮ್ಮ ಮನೆ ಬಿಟ್ಟು 5 ಸೆಂಟ್ ಮನೆಯನ್ನು ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ಲ. ಏನು ನಾನು ಸ್ವಂತ ಖರ್ಚು ಮಾಡಿ ದುಡ್ದು ಕಷ್ಟ ಆಗ್ಲಿಲ್ವಾ 3 ದಿನ? ಸ್ವಲ್ಪ ದುಡ್ಡು ಏನು ಹಣ ಮಾಡಿದ್ದನ್ನು ಬಾವಿ ತೋಡಿದ್ದೇನೆ. ಬಾವಿನಲ್ಲಿ ನೀರುಂಟು, ನೀರು ಕುಡ್ದಾದ್ರೂ ನಾವು ಬಗ್ತೇವೆ. ನಾನು ಎಲ್ಲಿ ಹೋಗೋದಿಲ್ಲ, ಗಂಡ ಅಂತ ಎಲ್ಲಿ ಹೋಗೋದಿಲ್ಲ ಅಂತ ಯಾಕೆ ಹೇಳಿದರೆ ಅಂದರೆ, ನಾನು 6% ಎಲ್ಲಿ ಹೋದರೆ ಇನ್ನೊಬ್ಬರು ಮನೆಯಲ್ಲಿ ನಾವು ಹೋಗಿ ನಮ್ಮದು ಈಗನ ಮತ್ತೆ ನೊಂದು ಉಂಟು. ನಮ್ಮದು ಜೀವ, ನಮ್ಮ ಆತ್ಮ, ನಮ್ಮ ಹಾರ್ಟ್ ಇದ್ದು ನಾವು ಹಾರ್ಟು ಮತ್ತು ಪ್ರೆಷರು. ನಮಗೆ ಈ ತಲೆ ಬಿಸಿ ಆದರೆ ಪ್ರೆಷರ್ ಏರ್ತದೆ ನನ್ನ ತಲೆಗೆ. ಎಲ್ಲೆಲ್ಲಿ ಹೋಗಿ ಸಾಯೋದು, ನಮ್ಮ ಮನೆಯಲ್ಲೇ ಸಾಯೋದು ಒಳ್ಳೆಯದು ಅಂತೇಳಿ ನಮ್ಮ ಮನೆಯಲ್ಲೇ ಇಷ್ಟು ಹಠ ಮಾಡೋದು ನಾವು ಅದಕ್ಕೆ. ಮತ್ತು ಏನು ನಿಮಗೆ ಎಲ್ಲ ನಮ್ಮ ಇದಕ್ಕೆ ಯಾವುದು ಅದೇನು ಹೆದರಿಕೊಂಡ. ನಾನು ಎಲ್ಲೆಲ್ಲಿ ಸಾಯೋದಿಲ್ಲ. ನಾನು 6% ಪ್ರೆಷರ್ ಉಂಟು, ನಾವು ತಲೆ ವಿಷಯ ಆಗೋದಿಲ್ಲ. ಇದೆಲ್ಲ ನೋಡುವಾಗ ನಮಗೆ ಏನು ಧೈರ್ಯ ಬರೋದು, ನಮ್ಮ ಜೀವದ ನಮಗೆ ಏನು, ನಮ್ಮ ಆತ್ಮದು ನಮಗೆ ಏನು ಇದಿಲ್ಲ, ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಎಲ್ಲಿ ಹೋಗೋದಿಲ್ಲ ಅಂತ ಹೇಳೋದು. ನೀವು ನಮ್ಮ ನೆರೆಗಾರನ್ನು ಯಾರು, ನೀವು ಯಾವ ಅಧಿಕಾರಿಗಳು, ಯಾವ ಪೊಲೀಸಿನವರು ನೀವು ಬೈಬೇಡಿ. ನಮ್ಮ ನೆರೆಗಾರನ್ನು ಅವರೇ ಎಲ್ಲ ಸರಿ ಮಾಡ್ತಾರೆ, ಗೊತ್ತಾಯ್ತಲ್ಲ. ಅಂದರೆ ನಾವು ನಾವು ಎಲ್ಲೆಲ್ಲಿ ಹೋಗಿ ಸಾಯೋದಿಲ್ಲ. ನಮ್ಮ ಮನೆಯಲ್ಲೇ ಸಾಯೋದು, ಈ ಮಣ್ಣಲ್ಲೇ ಸಾಯೋದು ನಾವು ಅಷ್ಟೇ. ಅಲ್ಲ, ಈಗ ನಿಮಗೆ ಇದು ಯಾರು ಕೊಡಿಸಿದ್ದು? ಅದು ನಮ್ಮ ತಮ್ಮನ ಮಗ. ನಿನ್ನೆ ಇವತ್ತು ರಾತ್ರಿ, ಕಳೆದ ರಾತ್ರಿ ನಮ್ಮ ತಮ್ಮನ ಮಗ ಇಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಪೆಲತಬೆಟ್ಟಿ ಗ್ರಾಮ ನೈನಾಡು, ಅವನು ಬೈಕ್ನಲ್ಲಿ ತಂದು ಕೊಟ್ಟದ್ದು. ಫಸ್ಟಿಗೆ ಫೋನ್ ಮಾಡಿದ, ಚಿಕ್ಕಮ್ಮ, ದೊಡ್ಡಪ್ಪ, ನೀವು ಊಟಕ್ಕೆ ಏನು ಮಾಡ್ತೀರಿ ಅಂತ.
ನಮಗೆ ಹಾಲು ಬಂತು, ಮತ್ತು ಅಷ್ಟೊತ್ತಿಗೆ ಒಂದು ಅಕ್ಕಿ ಸಾಮಾನು ಎಲ್ಲ ಅದು ತರಕಾರಿ ಎಲ್ಲ ಉಂಟು, ತಂದು ಕೊಟ್ಟು ಹೋಗಿದ್ದೇನೆ. ಏನಾದರೂ ಮಿಸ್ ಆದರೆ ಫೋನ್ ಮಾಡಿ ಅಂತ ಹೇಳಿದ್ದಾನೆ. ನಮಗೆ ಪಾರ್ಟಿ ಎಲ್ಲ ಉಂಟು, ಅವರಿಗೆ ಉಂಟು, ನಮಗೆ ಉಂಟು, ಎಲ್ಲರೂ ಕರೀತಾರೆ, ನಮ್ಮವರು ಕರೀತಾರೆ. ஆனால் ನಾವೇನು ನಾನು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅದು ಮನೆ ಮಾಡಿ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅಂತ, ಅಷ್ಟೇ ನಮಗೆ ಬೇಕಾದದ್ದು. ನಾನು ಸತ್ತಿರನೇ ಇಲ್ಲಿ, ಇದ್ದಿರನೇ ಇಲ್ಲಿ. ಓಕೆ, ಇದು ಇವರ ಮಾತು. ಅದರ ಜೊತೆಗೆ ಇಲ್ಲಿ ಕಮಲ ಅವರಿದ್ದಾರೆ. ಅಮ್ಮ ಇತ್ತೆ ನಿಕ್ಲಿಗೆ ಮುಲ್ಪ ಚಲಿಟ್ಟು ಬರ ಕಷ್ಟ ಹೊಂದಿಜ್ಜ ನಿಕ್ಲು ಪಿದಾಯ ಪೋಲ್ಯತ ಬುಚ್ಚಮ್ಮ ಎಂಗ್ಳು ಪೋಪು ಎಂಗ್ಳು ಮೂಲೆ ಕುಲ್ಲುವ ಸೈತನಲ್ಲ ಮೂಲೆ ಬದುಕಂಡಲ್ಲ ಮೂಲೆ ಇತ್ತೆ ಚಳಿ ಜೋರಿಜ್ಜಂಡ ರಾತ್ರಿ ತಿನ್ನು ಚಳಿಗೆ ಜಪ್ಪರ ಕೋಡ ಅಲ್ಲ ಕೋಡ ಮುರಾನ್ ರಾತ್ರಿ ಕನ್ನಡ ಚಳಿ ಇರ್ತದೆ ಸ್ವಲ್ಪ ಅಂಡೆ ಕುಲ್ಯ ಆಯ್ತು ಕೋನಡೆ ಕುಲ್ಯ ಕೋನಿಡೆ ಕುಲ್ಲಿನ ಕುಲ್ಲಿನ ಇತ್ತೆ ಮೈಂದು ಬರ ಬುರ್ಜ ಮೂರ್ಲು ತಾಯ್ತ ಅಲ್ಮಣ ಏರೇನ ಕರ್ಮಣ ಇಂಕುಲ ಅರ್ಧರ ತಿಕ್ಕದು ತಾಯ್ತ ಅನ್ಪಾರ ಅಂದ್ ಏರೇರ್ನ ತಪ್ಪತೆ ತಪ್ಪಾಕಲ್ಲ ಎಂಕುಲ ಎಲ್ಲ ಮಲ್ತದಾನ ಇತ್ತೆ ಅಂದೇನು ಸರಿ ಮಲ್ತು ಕೊರ್ಲೆ ಅಂತ ಕೇಂಡರ ಸರಿ ಮಲ್ತು ಕೊರ್ಲೆ ಅಂತ ಕೇಂಡರ ಎಂಡ ಎಂಕುಲ ಐಕ ಬಕ್ಕಳ ಇಂಕ ಮಕ್ಕಳನ್ನ ಪೂರ ಏರ್ನಲ್ಲ ಧೈರ್ಯ ಇಜ್ಜಿ ಆನೊಂದು 27 ವರ್ಷ ಏಜನಲ್ಲ ಅಕ್ಕಲ್ ಕೋಡ ಬಸ್ಸೇರ ಅಮ್ಮ ಇರು ಮುಲ್ಪರ ಬಲ್ಲೆ ಧರ್ಮಸಲ್ಲ ಆ ಬಂತೀರಿ ನಿಕ್ಲೆಗೆ ಐಕ ಮಲ್ತು ಕೊರ್ಕ ಒಂಜಿ ವಾರದಲ್ಲ ಐಪುರ ಇಂಚಿನಲ್ಲ ವ್ಯವಸ್ಥೆ ಮಲ್ತು ಕೊರ್ಕ ನಿಕ್ಲೆ ಏರ್ಲ ಇಜ್ಜತ್ತ ಇಂಕು ಮಲ್ತು ಕೊರ್ಪ ಬಂತೀರಿ ನನ್ನ ಅಕ್ಕಲ ಬಿತ್ತು ಅಂಚ ದಾಯ್ತನಲ್ಲ ಕೊರಂಡೆ ಕುಲ್ಲಾರಿ ಇಂಕ್ ದಾಯ್ತನಲ್ಲ ಕೊರಂಡೆ ಕುಲ್ಲಾರಿ ಇಂಕ್ ಎನ್ನ ಕಷ್ಟ ಪೂರ ಗೊತ್ತುಂಡಾಕ್ಲಿ ಇತ್ತೆ ಬೇತ ಇಲ್ಲಡೆಗೆ ಪುರ ಪಾರ ಪಾರ ಪಂಡೇರು ಎಂಗ್ಳು ಪೋಪುಜ ಸೈತನಲ್ಲ ಮೂರು ಸೈಪ ಎಂಗ್ಳು ದಾಯ್ತಾನ್ ಪಾರಿರು ದಾಯಿ ಬುಕ್ಕರಿ ಆಗಂದೆ ಅರೇನು ರಾತ್ರಿ ಪಡಿಕೆ ಆರ್ಪಂಡ ಪಿದಾಯ ಕೈಟ್ ಹೋದೊಂದು ಬೋಡು ರಾತ್ರಿ ಸುಮಾರು ಜನ ಬರ್ರ ಮಂಡ್ಯರು ಬೊಚ್ಚಿ ನಾವು ಬೋಬುಜ್ಜಿ ಅರೇನು ಕೈಟ್ ಹೋದೊಂದು ಏರೇ ಬಂದು ಇಂಕೆತ್ತ ಇದು ಈ ದಂಪತಿಯ ಮಾತು. ಬಹಳ ಕಷ್ಟದ ಜೀವನ ಇದೆ, ಪರಿಸ್ಥಿತಿ ಹೀಗಿದೆ. ಇವರದೊಂದು ಹಠ ಇದೆ ಏನು ಅಂತಂದರೆ ನಾವು ಈ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಮನೆ ಮತ್ತು ನಮಗೊಂದು ಅತ್ಯಾಪ್ತವಾದಂಥ ಸಂಬಂಧ ಇದೆ. ಆ ಸಂಬಂಧವನ್ನು ಬಿಟ್ಟು ಹೋಗೋದಿಲ್ಲ, ನಾವು ಸತ್ತರು ಇಲ್ಲೇ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರ ಮಾತು ಜೊತೆಗೆ ಅವರಿಗೆ ಯಾರೆಲ್ಲ ಬಂದು ನೋಡಿದ್ದಾರೆ, ಯಾರು ಈ ಒಂದು ಮನೆಯನ್ನು ಸರಿಪಡಿಸಿಕೊಡ್ಬೋದು ಅನ್ನುವಂತಹ ನಂಬಿಕೆಗಳಿದ್ದಾವೆ. ಅವರ ನಂಬಿಕೆಗಳೆಲ್ಲವೂ ಕೂಡ ಸರಿಯಾಗಲಿ ಮತ್ತು ಆದಷ್ಟು ಬೇಗ ಈ ಮನೆ ಸರಿಯಾಗಲಿ. ಈ ಇಬ್ಬರು ವೃದ್ಧರು ಕೂಡ ಆ ಕಣ್ಣೀರಿನಲ್ಲಿ ಕೈ ತೊಳಿತಿರುವಂಥ ದಿನಗಳು ಆದಷ್ಟು ಬೇಗ ದೂರ ಆಗಲಿ ಅನ್ನುವಂತಹ ಮಾತು ನಮ್ಮದು. ಪಂಚೇಶ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಗೋಳಿ ಅಂಗಡಿ.